ಉಡುಪಿಯ ಮಲ್ಪೆಯ 7 ಮೀನುಗಾರರು ಬೋಟ್ ಸಮೇತ ನಾಪತ್ತೆಯಾಗಿ 4 ತಿಂಗಳುಗಳೇ ಕಳೆದಿದೆ. ಕಣ್ಮರೆಯಾದ ಸುವರ್ಣತ್ರಿಭುಜಾಬೋಟ್ನ ಅವಶೇಷಗಳು 2 ವಾರದ ಹಿಂದೆ ಅರಬ್ಬಿ ಸಮುದ್ರದಲ್ಲಿ ಪತ್ತೆಯಾಗಿದ್ವು. ಆದರೆ ಈ ತನಕ ನಾಪತ್ತೆಯಾದ ಮೀನುಗಾರರ ಸುಳಿವೇ ಸಿಕ್ಕಿಲ್ಲ. ರಾಜ್ಯ ಸರ್ಕಾರ ಮೀನುಗಾರರ ಕುಟುಂಬಗಳಿಗೆ ತಲಾ 10 ಲಕ್ಷ ರೂಪಾಯಿಗಳನ್ನು ಘೋಷಿಸಿದ ಬೆನ್ನಲ್ಲೇ ನಾಪತ್ತೆಯಾದ ಮೀನುಗಾರನೋರ್ವನ ಸಹೋದರ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ನಿವಾಸಿ ಚಂದ್ರಶೇಖರ ಮೊಘೇರಾ ಆತ್ಮಹತ್ಯೆ ಮಾಡಿಕೊಂಡವರು. ಇವರು ನಾಪತ್ತೆಯಾದ ಮೀನುಗಾರ ರಮೇಶ್ ಎಂಬುವರ ಸಹೋದರ. ಭಟ್ಕಳದ ಬಂದರು ರಸ್ತೆ ನಿವಾಸಿಯಾಗಿರುವ ಚಂದ್ರಶೇಖರ್ ವಾರದ ಹಿಂದೆ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ರು. ಬಳಿಕ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಸಹೋದರ ಕಣ್ಮರೆಯಾದ ನಂತರ ಖಿನ್ನತೆಗೆ ಒಳಗಾಗಿದ್ದ ಚಂದ್ರಶೇಖರ್ ಮನೆಯವರಿಗೆ ತಿಳಿಯದಂತೆ ಇಲಿಪಾಷಣ ಸೇವಿಸಿದ್ರು. ಬಳಿಕ ಅವರನ್ನ ಉಡುಪಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ಚಂದ್ರಶೇಖರ್ ಸಾವನ್ನಪ್ಪಿದ್ದಾರೆ. ಇದರೊಂದಿಗೆ ಒಂದೇ ಮನೆಯಲ್ಲಿ 2 ದುರಂತ ಸಾವು ಸಂಭವಿಸಿದಂತಾಗಿದೆ. ಅಲ್ಲದೆ ನೊಂದಿದಂತಹ ರಮೇಶ್ ಕುಟುಂಬಕ್ಕೆ ಮತ್ತೊಂದು ಆಘಾತ ಎದುರಾಗಿದೆ. ಡಿಸೆಂಬರ್ 15, 2018ರಂದು ಉಡುಪಿಯ ಸುವರ್ಣತ್ರಿಭುಜ ಬೋಟಿನಲ್ಲಿ 7 ಜನ ಮೀನುಗಾರರು ಮೀನುಗಾರಿಕೆಗೆ ತೆರಳಿದ್ರು. ಈ ಪೈಕಿ 2 ಮೀನುಗಾರರು ಉಡುಪಿಯವರಾದ್ರೆ ಉಳಿದ 5 ಉತ್ತರ ಕನ್ನಡದವರಾಗಿದ್ದಾರೆ. ಇದೀಗ ಮತ್ತೊಂದು ಸಾವಿನ ಸುದ್ದಿ ಬಂದ ಬಳಿಕ ಉತ್ತರ ಕನ್ನಡದ ಚಂದ್ರಶೇಖರ್ ಮನೆಯಲ್ಲಿ ಸೂತಕದ ಛಾಯೆ ಆವರಿಸಿದೆ. ಬೋಟ್ ಒಂದು ಟೆನ್ಷನ್ ಅವರವರು ಸಂಪಾದನೆ ಸಿಕ್ಕಾಪಟ್ಟೆ ಕಮ್ಮಿನೇ ಆಗದೆ. ಮತ್ತು ಈ ಬೋಟಿನ ವಿಷಯ ಏನಾಗಿದೆ ಸಿಕ್ಕಾಪಟ್ಟೆ ಟೆನ್ಷನ್ ಎಲ್ಲ ಸಿಕ್ಕಾಪಟ್ಟೆ ಟೆನ್ಷನ್ ಸಿಕ್ಕಾಪಟ್ಟೆ ಟೆನ್ಷನ್ ಅದ್ರಾಗ ಇದೊಂದು ಈರನ್ನೇ ಆಯ್ತಲ್ಲ ಸಿಕ್ಕಾಪಟ್ಟೆ ಇದ್ರಾಗ ಅವರು ವಿಷಯ ತಗೊಂಡು ಹೇಳಿರಲಿಲ್ಲ ಮನೇಲಿ ಅಲ್ಲ ಯಾರಿಗೂ ಹೇಳಿಲ್ಲ. ವಿಷಯನೇ ನೋಡಿ ಗೊತ್ತಿಲ್ಲ. ಅದು ಗೌರ್ಮೆಂಟ್ ಆಸ್ಪತ್ರೆ ಹೋದ್ರ ಮೇಲೆ ಗೊತ್ತದ ಮತ್ತೇನು ಸಮಸ್ಯೆ. ಅವ್ರ ತಾಯಿ ಎಲ್ಲ ಹೇಗಿದ್ದಾರೆ ಈಗ? ತಾಯಿ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ಅವರು ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಅವರು ಆ ಹುಡುಗ ಆನೆ ಆಗಿದೆಲ್ಲ ಅದಕ್ಕೆ ಈ ನೋಡಿ ಈ ಹುಡುಗನು ಇದರ ಟೆನ್ಷನ್ ಹಾಕೊಂಡು ಇದರ